ಸಿಕ್ಕಿನ ಜಗದೀಶ ಫೋನ್ ಮಾಡಿ ಫೋನ್ ಮಾಡೋದಕ್ಕೆ ಬಂದಿದ್ದು ನಾನು. ತುರುವೇಕೆರೆ ಕಲ್ಲೂರು ಕ್ರಾಸ್ ಮಾರ್ಗ ಮಧ್ಯೆ ಇರುವ ಕಲ್ಲೂರು ಕ್ರಾಸ್ ಮುಖ್ಯ ರಸ್ತೆಯಿಂದ ಪುರದಪಾಳ್ಯಪುರ ಸಂಪರ್ಕ ರಸ್ತೆ ಸುಮಾರು 800 ಮೀಟರ್ ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದೆ. ಆದರೆ ಕಾಮಗಾರಿಯು ಕಳಪೆಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಡಾಂಬರ್ ಹಪ್ಪಳದ ರೀತಿಯಲ್ಲಿ ಎದ್ದು ಬರುವಂತಿದೆ. ಡಾಂಬರೀಕರಣ ಮಾಡುವ ಮೊದಲು ಜಲ್ಲಿಯ ಮೇಲೆ ಸಿಂಪಡಿಸಬೇಕಾದ ಆಯಿಲ್ ಅನ್ನು ಸಿಂಪಡಿಸದೆ ಡಾಂಬರೀಕರಣ ಮಾಡುತ್ತಿದ್ದಾರೆ. ರಸ್ತೆಯ ಅಗಲವನ್ನು ಕಿರಿದು ಮಾಡಿದ್ದಾರೆ ಮತ್ತು ಡಾಂಬರ್ ಹಾಕಬೇಕಾದಷ್ಟು ಪ್ರಮಾಣದಲ್ಲಿ ದಪ್ಪ ಹೊಂದಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರುಗಳು ಸಹಾಯಕ ಎಂಜಿನಿಯರ್ ಅವರನ್ನು ಪ್ರಶ್ನಿಸಿದಾಗ, ನೀವೇನು ಇಂಜಿನಿಯರಾ? ಇಂಜಿನಿಯರ್ ನಾನು, ಇದರ ಕ್ವಾಲಿಟಿ ಏನು ಎಂಬುದು ನನಗೆ ಗೊತ್ತಿದೆ ಎಂದು ದರ್ಪದ ಮಾತುಗಳನ್ನಾಡಿದ್ದಾರೆ. ಈ ಬಗ್ಗೆ ಗುತ್ತಿಗೆದಾರನ ಬಳಿ ಪ್ರಶ್ನಿಸಿದರೆ, ನೀವು ಇಂಜಿನಿಯರ್ ಜೊತೆಗೆ ಮಾತನಾಡಿಕೊಳ್ಳಿ ಎಂದು ಹೇಳಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ತುರುವೇಕೆರೆ ತಾಲೂಕು ಅಧ್ಯಕ್ಷರಾದ ತಾಳ್ಕೆರೆ ನಾಗೇಂದ್ರ ಅವರು ಮಾತನಾಡಿ, ಈ ರಸ್ತೆಯ ಕಾಮಗಾರಿಯು ಪ್ರಾರಂಭವಾದಾಗಿನಿಂದಲೂ ಕಳಪೆಯಿಂದ ಕೂಡಿದ್ದು, ರಸ್ತೆಯ ಅಗಲವನ್ನು ಕಡಿಮೆಗೊಳಿಸಿ ಕಾಮಗಾರಿ ನಡೆಸುತ್ತಿದ್ದಾರೆ. ಡಾಂಬರಿನ ಗುಣಮಟ್ಟ ಮತ್ತು ದಪ್ಪವನ್ನು ಕೂಡ ಕಡಿಮೆಗೊಳಿಸಿ ಕೆಲಸ ಮಾಡುತ್ತಿದ್ದಾರೆ. ಈ ಜಾಗದಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆಗಲಿದ್ದು ರಸ್ತೆಯು ಬೇಗನೆ ಹಾಳಾಗುತ್ತದೆ. ಆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಾಮಗಾರಿ ನಿರ್ವಹಿಸಬೇಕು. ಇಲ್ಲವಾದಲ್ಲಿ ಮುಂದಿನ ಹೋರಾಟವನ್ನು ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಜಗದೀಶ್, ಧರ್ಮಪಾಲ, ಭಾನುಪ್ರಕಾಶ್, ಗಂಗಾಧರ್, ಪ್ರಕಾಶ್, ಆಕಾಶ್, ಲಿಂಗರಾಜು, ವೆಂಕಟೇಶ್, ಶಂಕರಣ್ಣ, ಮಧು ಮತ್ತಿತರಿದ್ದರು. 2-3 ಕಡೆಯಲ್ಲಿ ಟ್ರ್ಯಾಕ್ಟರ್ ಓಡಾಡೈತೆ, ಕಿತ್ಕೊಂಡು ಹೋಗೈತೆ. ಈಗಲೇ ಕಿತ್ಕೊಂಡು ಹೋಗಿರೋದು. ಇನ್ನು 2 ತಿಂಗಳು ಕಳೆದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದೀನಿ, ಪೂರ್ತಿ ಎದ್ದು ಹೋಗ್ತೀವಿ. ಯಾವುದೇ ಕಾರಣಕ್ಕೆ ಇದು ಕಳಪೆ ಕಾಮಗಾರಿನ ನಿಲ್ಲಿಸಿ ಇದು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ. ಇಲ್ಲೇ ಜನನ ಸೇರಿಸ್ಕೊಂಡು ಈ ಕೆಲಸ ಸ್ಟಾಪ್ ಮಾಡ್ತೀವಿ. ಸರ್, ಇಲ್ಲಿಂದ ಮುಂದೆ ಕಾಮಗಾರಿ ಮಾಡೋದು ಬೇಡ. ಅವ್ರು ಕ್ವಾಲಿಟಿ ಮಾಡಂಗಿದ್ರೆ ಮಾಡ್ಲಿ, ಇಂಜಿನಿಯರ್ ಬಂದ್ ಮಾಡ್ಸಂಗಿದ್ರೆ ಮಾಡಿಸ್ಲಿ. ಹೇಮಾವತಿಗೆ ಸಂಬಂಧಪಟ್ಟ ಇಂಜಿನಿಯರ್ ಇಲ್ಲಿ ಬರ್ಲಿ. ಅವ್ರು ಬರ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೆ ಕೆಲಸ ಮಾಡ್ಸಲ್ಲ. ಅವ್ನು ಇಂಜಿನಿಯರ್, ಇವನು ಹೇಳ್ತಾರೆ ಕಾಂಟ್ರಾಕ್ಟರ ಬೇಜವಾಬ್ದಾರಿ ಉತ್ತರ ಕೊಟ್ಟು ನಮ್ಮ ರೈತನೆಲ್ಲ ಬೈದವನೆ. ನಾನು ಮಾಡ್ದಂಗೆ ಮಾಡಿಸ್ಕೊಂತ ಇವನು ಸರ್ವಾಧಿಕಾರಿ ಅಲ್ಲ. ಇದು ಚೈನಾ ಅಲ್ಲ ಅಥವಾ ಪಾಕಿಸ್ತಾನ ಅಲ್ಲ, ಇದು ಇಂಡಿಯಾ, ಪ್ರಜಾಪ್ರಭುತ್ವ. ಒಬ್ಬ ಸಾಮಾನ್ಯ ಪ್ರಜೆಗೆ ಕೇಳೋ ಹಕ್ಕೈತೆ. ಆ ಹಕ್ಕನ್ನು ಉಲ್ಲಂಘನೆ ಮಾಡವನೇ ಅಂದ್ರೆ ಅವ್ನು ಯಾವ ತರದ ಕಾಂಟ್ರಾಕ್ಟರ್ ಇರ್ಬೇಕು ಹೇಳಿ. ಇಲ್ಲಿ ಮಾಡ್ಬೇಕಾದ್ರೆ ವೇಸ್ಟ್ ಆಯಿಲ್ ತತ್ತಾರೆ. ಕೆಲಸಗಾರರು ಮಾಡ್ತಿರೋದೇ ಇಷ್ಟು. ಕಾಂಟ್ರಾಕ್ಟರ್ ವೇಸ್ಟ್ ಆಯಿಲ್ ತಂದ್ಬಿಟ್ಟು ಸ್ಪ್ರೇ ಮಾಡ್ಬಿಡೋದು. ಫಸ್ಟು ನಾವು ಟಾರ್ ಹಾಕಿದೀವಿ ಅಂತ, ಆ ಟಾರ್ ಅಲ್ಲ, ವೇಸ್ಟ್ ಆಯಿಲ್. ಅದೊಂದು ಸಂಬಂಧಪಟ್ಟ ಇಂಜಿನಿಯರ್ ಚೆಕ್ ಮಾಡ್ಬೇಕು. ಎಲ್ಲಿ ಮಾಡ್ಯವ್ರೆ ಸರ್? ಈಗ ಹಾಕಿರೋದು ಕಡೆಯಲ್ಲಿ ಕಾಣಿಸ್ತಾ ಐತೆ, ಅದನ್ನ ತಗೊಂಡೋಗಿ ಟಾರ್ ಆಯಿಲ್ ಚೆಕ್ ಮಾಡ್ಲತ್. ನಾವು ಸುಮ್ಮನೆ ಕತೆ ಹೇಳ್ಕೊಂಡು ಕೆಲಸ ಹಾಳು ಮಾಡೋದು ಬೇಡ. ಏನು ಮತ್ತೆ ನಮ್ಗೆ ಇನ್ನು 6 ತಿಂಗಳು ಬಿಟ್ಟು ಕೆಲಸ ಮಾಡಲ್ಲ ಯಾರುವೆ. ಒಂದ್ಸರಿ ಮಾಡಿದ್ರೆ 5 ವರ್ಷ ಆದ್ರೂ ಮಾಡಲ್ಲ, 10 ವರ್ಷ ಆದ್ರೂ ಮಾಡಲ್ಲ. ಇನ್ನೊಬ್ಬ MLA ಬರತಕ್ಕ ಅದು ಹಂಗಿರೋದೆ. ಅವ್ರು ಮತ್ತೆ ಇಲ್ಲಿ ಓಟ್ ಹಾಕ್ಯವ್ರೆ ಅಂದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಅದು ಮಾಡಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರಲಿ, ಈ ಕಾಮಗಾರಿ ನೋಡ್ಲಿ, ಕೂಡಲೇ ನಿಲ್ಲಿಸ್ಬಿಟ್ಟು ಕ್ವಾಲಿಟಿ ಮಾಡಲಿ, ಕ್ವಾಲಿಟಿ ಕೆಲಸ ಮಾಡಲಿ. ಇವತ್ತಿಲ್ಲಿ ಶಿಂಷಾ ನದಿಯಿಂದ ಕಲ್ಲೂರು ಕ್ರಾಸ್ ತುರುವೇಕೆರೆ ರಸ್ತೆಗೆ 800 ಮೀಟ್ರು ಡಾಂಬರ್ ರಸ್ತೆ ಐತೆ. ಈ 800 ಮೀಟ್ರ್ ಡಾಂಬರ್ ರಸ್ತೆ ಸುಮಾರು 6 ತಿಂಗಳಿಂದ ಮಾಡ್ತಾವ್ರೆ. 6 ತಿಂಗಳಿಂದ ಹೆಂಗೆ ಮಾಡ್ತಾವ್ರೆ ಅಂದರೆ ಅವ್ರು ಬೇಕಾದಾಗ ಬರೋದು, ಬೇಡವಾದಾಗ ಹೋಗೋದು. ಡಾಂಬರ್ ಹಾಕಕ್ಕೆ ನೆನ್ನೆ ಬಂದವ್ರೆ. ಡಾಂಬರು 3.75 ಅಗಲ ಇರಬೇಕು, 7.5 ಬಿಡ್ತಿರ್ಬೇಕು. ಎರಡನ್ನೂ ಮೇಂಟೈನ್ ಮಾಡಿಲ್ಲ. ಸಾಲದಕ್ಕೆ ಆಯಿಲ್ ಕಂಟೆಂಟ್ಸ್ ಇಲ್ಲ, ಈ ಟಾರಲ್ಲಿ ಆಯಿಲ್ ಕಂಟೆಂಟ್ಸ್ ಇಲ್ಲ. ಬೇಕಾ ಬಿಟ್ಟು ಹಾಕಿ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡದೆ ಹಾಕ್ಯವ್ರೆ. ಅರ್ಧ ಅಡಿ ಅಗಲ ಕಡಿಮೆ ಐತೆ, ಥಿಕ್ನೆಸ್ಸಲ್ಲಿ ಹೆಚ್ಚು ಕಡಿಮೆ 3.5 ಥಿಕ್ನೆಸ್ ಕಡಿಮೆ ಐತಿ. 7.5 ಇರ್ಬೇಕಾಯ್ತು 3.5 ಐತಿ ಅಂದರೆ ಇಲ್ಲಿ ರೈತರು ಹೆಂಗೆ ಹಾಕ್ಸ್ಕೊಂತವ್ರೆ? ನಮ್ಮ ರೈತರಿಗೆ ಫಸ್ಟ್ ಏನಂದರೆ ತಿಳುವಳಿಕೆ ಕಡಿಮೆ. ಅವರೇ ಹೇಳಿರ್ತಾರೆ ಫಸ್ಟು, ನಾವು ಹೆಂಗೆ ಮಾಡ್ತೀವಿ ಹಂಗೆ ಮಾಡಿಸ್ಕೊ ಅಂತ ಹೇಳಿರಂತ. ಯಾರ ಕಾಂಟ್ರಾಕ್ಟ್ ಮಂಜುನಾಥ್ ಅಂತ. ಆ ಮಂಜುನಾಥ್ 80 ಕೋಟಿ ಕೆಲಸ ಮಾಡ್ಯಾರ, ಎಲ್ಲೆಲ್ಲಿ ಮಾಡ್ಯಾರ ಅಂತ ಗೊತ್ತಿಲ್ಲ. ಯಾಕೆಂದರೆ ಸರಿಯಾದ ಜಾಗದಲ್ಲಿ ಮಾಡಿದರೆ ಇಂಥವ್ರನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ. ಆದರೂ ಇವ್ರು ಮಾಡಿ ಈ ಥರ ಹೇಳವ್ರೆ ಜನಕ್ಕೆ ಅಂದರೆ ಅವ್ರಿಗೊಂಚೂರು ಮ್ಯಾನಸ್ ಇರಬೇಕು. ಏನು ಮಾಡಬೇಕು, ರೈತರು ತಿನ್ನಲಿ, ಅವ್ರು ತಿನ್ನೋದಕ್ಕೆ ಇರೋದು, ಅವ್ರು ಆದಾಯ ಮಾಡೋಕ್ಕೆ ಇರೋದು. ಅವು ಆದಾಯನ ದುಪ್ಪಟ್ಟು ಮಾಡ್ಕೊಂಡಲ್ಲ ಮಾಡೋದು. ಈ ಥರ ಕೆಲಸ ಮಾಡೋದ್ರಿಂದ ಇಲ್ಲಿ ಜನಕ್ಕೆ ತೊಂದರೆ ಆಗುತ್ತೆ. ಶಿಂಷಾ ನದಿ ಭಾಗ ಇದು. ದಯವಿಟ್ಟು ಈ ಕಾಮಗಾರಿನ ಕ್ವಾಲಿಟಿ ಮಾಡಿ, ಅಲ್ಲಿವರೆಗೆ ಯಾವುದೇ ಕಾರಣಕ್ಕೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿಂದ ಮುಂದಕ್ಕೆ ನಿಮ್ಮನ್ನ ಕಳಪೆ ಕಾಮಗಾರಿ ಮಾಡೋಕ್ಕೆ ಬಿಡೋದೇ ಇಲ್ಲ.
ಇಲ್ಲೇ ಜನನ ಒಗ್ಗಟ್ಟು ಮಾಡ್ಕೊಂಡು ನಾವು ಕೆಲಸ ಇಲ್ಲಿ ಸ್ಥಗಿತ ಮಾಡ್ತಾ ಇದೀವಿ. ದಯವಿಟ್ಟು ನಿಮ್ದು ಕ್ವಾಲಿಟಿ ಏನೈತೆ ಕ್ವಾಂಟಿಟಿ ಏನೈತೆ ಇನ್ನೊಂದು ಕೊಟ್ಟ ಟಾರ್ ಹಾಕ್ಬೇಕು. ಅದಕ್ಕಾದ್ರೂ ಆಯಿಲ್ ಕಂಟೆಂಟ್ಸ್ ಜಾಸ್ತಿ ಹಾಕೊಂಡು ಟಾರ್ ಕಂಟೆಂಟ್ಸ್ ಜಾಸ್ತಿ ಹಾಕೊಂಡು ಕೆಲಸ ಮಾಡಿ. ಇಂಜಿನಿಯರ್ ಗಮನಕ್ಕೆ ತಂದಿದೆ. ಇಂಜಿನಿಯರ್ ಕಾರ್ತಿಕ್ ಅಂತ ಹೇಳಿ ನಾನು ಈಗ ಜಸ್ಟ್ ಫೋನ್ ಮಾಡಿದೆ. ಅವರು ನಾವು ಎಲೆಕ್ಷನ್ ಡ್ಯೂಟಿಲಿ ಇದೀವಿ ಅಂತಾರೆ. ಬೇರೆ ಅಸಿಸ್ಟೆಂಟ್ ಇಂಜಿನಿಯರ್ ಕಳಿಸಿದ್ರಿ ಅಂತಾರೆ. ಯಾವ ಇಂಜಿನಿಯರು ಇಲ್ಲ ಇಲ್ಲೇನು. ಅವ್ರದೇ ಸರ್ವಾಧಿಕಾರ, ಯಾರವರು ಅವನೇ ಸರ್ವಾಧಿಕಾರಿ ಇಲ್ಲ. ಅವ್ರು ಮಾಡ್ದಂಗೆ ಕೆಲಸ ಮಾಡಿಸ್ಕೊಳಕ್ಕಾಗಲ್ಲ. ಏನು ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ಅವರು ಕೆಲಸ ಮಾಡ್ತಿರೋದು. ಯಾರ ಮನೆಯಿಂದ ತಂದೆ ಹಾಕ್ಯಂತಿಲ್ಲ. ದಯವಿಟ್ಟು ಇಲ್ಲಿಗೆ ಆ ಸ್ಥಳೀಯವಾದ ಇಂಜಿನಿಯರ್ ಆಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಯಲ್ಲಿ ಇಲ್ಲಿ ಬರಲಿಲ್ಲ ಅಂದ್ರೆ ನಾವು ಟ್ರ್ಯಾಕ್ಟರ್ ತಗೊಂಡು ಟಾರ್ ರೋಡನ್ನ ಗೇಯಂತ ವ್ಯವಸ್ಥೆ ಮಾಡ್ತೀವಿ. 2 ದಿನ ಟೈಮ್ ಕೊಟ್ಟು ಕಿತ್ತಾಕ್ತೀರಾ? ಟಾರ್ ರೋಡ್ ಗೇಯ್ತೀವಿ. ಆಮೇಲೆ ಮುಂದಕ್ಕೆ ಏನು ಬಂದ್ರು ನೋಡ್ಕೊಳ್ಳೋಣ.